ಕಾರ್ಕಳ ನಗರ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದ್ದು ವ್ಯಾಪಕ ಮಳೆಗೆ ರಸ್ತೆಯ ಸ್ಥಿತಿ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಪಾದಚಾರಿಗಳು, ದ್ವಿಚಕ್ರ ಸವಾರರು, ರಸ್ತೆ ಬದಿ ವ್ಯಾಪಾರಸ್ಥರು ಎಲ್ಲರೂ ನಿತ್ಯ ಸಂಕಟವನ್ನ ಅನುಭವಿಸುವಂತಾಗಿದೆ. ಇಲ್ಲಿಯ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಗುಂಡಿಗೆ ಇರಲೇಬೇಕು. ನಗರದ ವೆಂಕಟರಮಣ ದೇವಸ್ಥಾನದಿಂದ 3 ಮಾರ್ಗದವರೆಗೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇನ್ನು ಮುಂದಕ್ಕೆ ಬಂಡಿ ಮಠದವರೆಗಿನ ರಸ್ತೆ ತನಕವೂ ಅಷ್ಟೇ. ರಸ್ತೆಯ ಅಲ್ಲಲ್ಲಿ ಹೊಂಡಗಳು ನಿರ್ಮಾಣವಾಗಿದೆ. ಸಂಚಾರದ ವೇಳೆ ವಾಹನ ಸವಾರರು ಹೊಂಡಗಳಿಗೆ ಬಿದ್ದು ಸಾವು ನೋವು ತಂದುಕೊಳ್ಳುವ ಪ್ರಸಂಗ ಎದುರಾಗಿದೆ. ಸಾಲ್ಮರ ಸುನಿತಾ ಶೋರೂಂ ಬಳಿಕದ ರಸ್ತೆ ಮಧ್ಯೆ ದೊಡ್ಡ ಹೊಂಡ ನಿರ್ಮಾಣವಾಗಿದೆ. ಅವಘಡ ತಪ್ಪಿಸಲು ಸವಾರರಿಗೆ ಹೊಂಡಗಳ ಅರಿವಾಗಲಂತ ಸ್ಥಳೀಯರೇ ಅಪಾಯಕಾರಿ ಹೊಂಡಗಳಿಗೆ ತರಕಾರಿ ಟ್ರೇ, ಗಿಡಗಳನ್ನು ಅಡ್ಡಗಿರಿಸಿ ಅವಘಡ ತಪ್ಪಿಸುವ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಕೆಲವೆಡೆ ಬ್ಯಾರಿಕೇಡ್ ಇರಿಸಿ ಅಪಾಯ ತಪ್ಪಿಸುವ ಪ್ರಯತ್ನವೂ ನಡೆದಿದೆ. ಇವೆಲ್ಲವೂ ನಗರದ ರಸ್ತೆಗಳು ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ರಸ್ತೆ ಅವ್ಯವಸ್ಥೆಯಿಂದ ರೋಸಿ ಕೆಲವರು ಮೊಬೈಲ್ಗಳಲ್ಲಿ ವಿಡಿಯೋ ಚಿತ್ರೀಕರಣ ನಡೆಸಿ ಇಲ್ಲಿನ ರಸ್ತೆಯ ಅವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಕುರಿತಾಗಿ ವಿಡಂಬನೆಗಳ ಬರಹದ ಮೂಲಕವೂ ಜನಪ್ರತಿನಿಧಿಗಳ ಆಡಳಿತ ವ್ಯವಸ್ಥೆಗೆ ಮುಜುಗರ ತರುವ ಪ್ರಯತ್ನವನ್ನ ನಡೆಸಿದ್ದಾರೆ. ಇಷ್ಟಿದ್ರೂ ಇತ್ತ ಕಡೆ ಗಮನ ಹರಿಸದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ.